ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಮಂಗಳೂರಿನ ಕಣ್ಣೂರಿನ ದಯಂಬು ಗುಡ್ಡ ಪರಿಸರದಲ್ಲಿ ಗುಡ್ಡ ಕುಸಿತ ಆಗಿದೆ. ದಯಂಬು ಪರಿಸರದಲ್ಲಿ ಗುಡ್ಡ ಕುಸಿತವಾಗಿ 4 ಮನೆಗಳಿಗೆ ಹಾನಿಯಾಗಿದೆ. ಗುಡ್ಡ ಕುಸಿತದಿಂದ 4 ಮನೆಗಳಿಗೆ ಸಂಪೂರ್ಣವಾದಂತಹ ಹಾನಿಯಾಗಿದೆ. ಹಮೀದ್, ಉಸ್ತಾದ್, ಮಹಿಮುನಾ, ಸಾದಿಕ್ ಮತ್ತು ಶೆನಾಜ್ ಎಂಬುವರ ಮನೆಗಳಿಗೆ ಹಾನಿಯಾಗಿದ್ದಂತಹ ಘಟನೆ. ರಸ್ತೆ ಸಂಪರ್ಕ ಇಲ್ಲದಂತಹ ಪ್ರದೇಶ ಆಯಿತು. ಇಲ್ಲಿಗೆ ವಾಹನ ಕೂಡ ಸಂಚಾರ ಮಾಡುವುದಿಲ್ಲ. ರಸ್ತೆ ಇಲ್ಲದೆಯೂ ಕೂಡ ಈ ಭಾಗದ ಜನರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಮನೆಯ ಹಿಂದಿನ ಗುಡ್ಡ ಭಾರೀ ಮಳೆಯಿಂದ ಕುಸಿದು ಬಿದ್ದಿದೆ. ಮಳೆಯ ನೀರು ಹರಿಲಿಕ್ಕೆ ಅಲ್ಲಿ ಸರಿಯಾದ ಒಳಚರಂಡಿ ವ್ಯವಸ್ಥೆಯೇ ಇಲ್ಲ. ಹಾಗಾಗಿ ಗುಡ್ಡದ ಭಾಗದಿಂದ ನೀರು ಹರಿದು ಗುಡ್ಡ ಕೂಡ ಜರಿದು ಬಿದ್ದು 4 ಮನೆಗಳು ಸಂಪೂರ್ಣವಾದಂತಹ ಹಾನಿಯಾದಂತಹ ಘಟನೆ. ಇದು ಮಂಗಳೂರು ನಗರದ ಕಣ್ಣೂರಿನಲ್ಲಿರ್ತಕ್ಕಂಥ ಒಂದು ಪ್ರದೇಶ, ದಯಂಬು ಗುಡ್ಡ ಪ್ರದೇಶ. ಇಲ್ಲಿ ಆಗಿರ್ತಕ್ಕಂತಹ ಘಟನೆ ಇದು. ದಯಂಬು ಪರಿಸರದ ಸಂತ್ರಸ್ತ ನಿವಾಸಿ ಸಾದಿಕ್ ಅವರು ಕೂಡ ಈ ಬಗ್ಗೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಒಂದಷ್ಟು ಒಳಚರಂಡಿ ವ್ಯವಸ್ಥೆಯನ್ನ ಸರ್ಕಾರದ ಆಡಳಿತ ವ್ಯವಸ್ಥೆಯಿಂದ ಮಾಡಿಕೊಟ್ಟಿಲ್ಲ. ಆದರೆ ಆ ಭಾಗದ ಜನರೇ ಸ್ವಲ್ಪ ಅಲ್ಲಿ ನೀರು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು. ಆದರೆ ಯಾವುದೂ ಕೂಡ ಸರಿಯಾಗದೆ ಅಲ್ಲಿ ಗುಡ್ಡ ಕುಸಿದು ಬಿದ್ದಿದೆ. ದೊಡ್ಡ ಮಟ್ಟದಲ್ಲಿ ಮಣ್ಣು ಜರಿದಂತಹ ಪರಿಣಾಮ ಮನೆಗಳಿಗೆ ಹಾನಿಯಾಗಿದೆ. ಅಲ್ಲಿ ಸಂಪೂರ್ಣ ನಾವು ಗಮನಿಸಬಹುದು, ನೆಲಕ್ಕುರುಳಿರತಕ್ಕಂತಹ ಘಟನೆ, ಮನೆಗಳು ಸಂಪೂರ್ಣ ನಾಶ ಆಗಿದೆ. ಆ ಭಾಗದ ಜನರು ಈಗಲೂ ಕೂಡ ಆತಂಕದಲ್ಲೇ ಅಲ್ಲಿ ಜೀವನವನ್ನು ಮಾಡುವಂಥ ಪರಿಸ್ಥಿತಿ ಇದೆ. ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಭಾಗಕ್ಕೆ ಹೋಗುವುದಕ್ಕೆ ಒಂದು ಸರಿಯಾದ ರಸ್ತೆ ವ್ಯವಸ್ಥೆ ಕೂಡ ಇಲ್ಲ. ಇದು ಇರುವಂಥದ್ದು ಮಂಗಳೂರಿಗೆ ಹತ್ತಿರದಲ್ಲೇ, ಮಂಗಳೂರು ನಗರದಿಂದ ಒಂದು 10 ಕಿಲೋಮೀಟರ್ ಕೂಡ ಇಲ್ಲ. ಅಂತಹ ಒಂದು ಪ್ರದೇಶದಲ್ಲಿ ಒಂದು ಸರಿಯಾದ ರಸ್ತೆ ವ್ಯವಸ್ಥೆ ಕೂಡ ಇಲ್ಲದಿರುವಂಥದ್ದು ಬಹಳ ದುರದೃಷ್ಟಕರ. ಸದ್ಯ ಅಲ್ಲಿಗೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಒಂದಷ್ಟು ರಸ್ತೆ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ಮತ್ತು ಒಳಚರಂಡಿಯ ವ್ಯವಸ್ಥೆಯ ನಿಟ್ಟಿನಲ್ಲಿ ಶಾಸಕರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. അവിടെ 3 ಗಂಟೆ ಬೊಕ್ಕ ಇಂದಾಯಿನಿ ಬರಂದು ಗೊತ್ತುಂಡು ಆಂಡ ಯಾನು ತೋಡು ನೀರು ಬಿಡ್ತು ಹೊಂದಿತ್ತೆ ಕಲ್ ಇನ್ನಂತದ್ದು ಬಿಡ್ದು ಹೊಂದಿತ್ತೆ ಕೋಡೆ ಆಯ್ಜಿ ಅವು ಕೋಡೆ ಹೊರಡೆ ಬತ್ತದು ಬೂರ್ದುಲ್ಲು 3 ಗಂಟೆ ಒಂಜಿ 3 ಗಂಟೆ ಅವು ಪುರ ಬತ್ತದು ಬ್ಲಾಕ್ ಆದು ಅಕ್ಲನ್ನು ಇಲ್ಲಾಡು ಪುರ ಅಂಡು ಈತ ಮುಟ್ಟ ಅಕ್ಲನ್ನು ಸೇಫ್ಟಿ ಮಂತೊಂದಿತ್ತೆ. ಈ ಸರ್ತಿ ಆಯ್ಜಿ ಈ ಸರ್ತಿ ಈತ ಮಲ್ಲ ಗುಡ್ಡ ಬೂರ್ನಾಗ ಎಂಜಿನ ಸೇಫ್ಟಿ ಮಂತೀನಿ ಎಂಕ್ಲನೇ ಕೋಡೆ ಸೈಪುನ ಕಲಿತೆ 4 ಜನ ಎಂಕ್ಲ ಬಡ್ದಿಲ್ಲ ಎಂಡು ಜೋಕು ಎಂಕ್ಲ ಅವ್ರು ತೋಡು ಬಿಡ್ಕೊಂಡ ಇಂದಿತ್ತ ಇಂದೊಂದು 3 ಗಂಟೆ ಅವು ಬೂರ್ನಾಗ ಬೊಕದಿಂದ ಮುರ್ರಾಣಿ ಎನ್ಮಲ ಲಕ್ಷದ ತಡೆಗೋಡ ಕಟ್ಟವನಿ ಅಂಡಲ ತಡೆಗೋಡ ಕಟ್ಟದು ಒಂದು ಪಾಯ್ದಿಪ್ಪು ಇಂಚ ಅಂಡ. ಈ ಗುಡ್ಡೆ ಬಹಳ ದೊಡ್ಡ ಗಾತ್ರದಲ್ಲಿರುವಂಥ ಕಾರಣ ಈ ಗುಡ್ಡೆಗೆ ನಾವು ಯಾವುದೇ ರೀತಿ ರಿಟರ್ನಿಂಗ್ ವಾಲ್ ಕಟ್ಟುವಂಥ ವ್ಯವಸ್ಥೆಗಳಿಗೆ ಕೋಟ್ಯಾನು ರೂಪಾಯಿಗಳು ಬೇಕಾದಂಥ ಸಂದರ್ಭ. ಆದರೆ ಈ ನೀರು ಇವರಿಗೆ ಹರಿಬಾರ್ದು, ನೀರು ಇವರಿಗೆ ಬಂದು ಇವರಿಗೆ ಹಾನಿ ಆಗಬಾರ್ದು. ಅದಕ್ಕೆ ತಕ್ಷಣ ಇದರ ಒಂದು ಸಮಗ್ರ ಈ 70 ಮನೆ ಇಲ್ಲಿ, ಅದೇ ರೀತಿಯಲ್ಲಿ ಬಳ್ಳೂರು ಗುಡ್ಡೆಯಲ್ಲಿ ಒಂದು 100-150 ಮನೆಗಳು ಇವರಿಗೆ ಸಂಪೂರ್ಣವಾಗಿ ಇವರಿಗೆ ಈ ನೀರು ಹೋಗುವಂಥ ದೃಷ್ಟಿಯಲ್ಲಿ ಒಂದು, ಮತ್ತು ಇವರ ಮನೆ ಪರಿಸರಕ್ಕೆ ಅಟ್ಲೀಸ್ಟ್ ಒಂದು ಆಟೋ ರಿಕ್ಷಾ ಬರುವ ಹಾಗೆ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳೋದಕ್ಕೆ, ಇದಕ್ಕೆ ಸಮಗ್ರವಾದ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಈಗಾಗಲೇ ನಾನು ಅವರ ಹತ್ರ ಮಾತುಕತೆ ಮಾಡಿದ್ದೇನೆ. 100ಕ್ಕೆ 100 ಮೈನಾರಿಟಿ ಒಂದೊಂದು ಶಾಸಕರಿಗೆ ಪ್ರತಿ ವರ್ಷ ಒಂದು 3-4 ಕೋಟಿ ಮೈನಾರಿಟಿ ಫಂಡ್ ಬರುತ್ತೆ. ಈ 3 ಕೋಟಿ ಮೈನಾರಿಟಿ ಫಂಡನ್ನು ನಾನು ಈ ವರ್ಷ ಬರುವ ಫಂಡನ್ನು ಸಂಪೂರ್ಣ ಈ ದಯಂಬು ಪರಿಸರಕ್ಕೆ ನಾನು ಉಪಯೋಗಿಸ್ತೇನೆ. ದಯಂಬು ಪರಿಸರದಲ್ಲಿ ಎಲ್ಲೆಲ್ಲಿ ತಡೆಗೋಡೆಗಳು ಅಥವಾ ಸಣ್ಣ ಪುಟ್ಟ ತಡೆಗೋಡೆಗಳು ಇಲ್ಲದ ಮನೆಯ ಕಂಪೌಂಡ್ಗಳು ತೆಗೆದು ರಿಕ್ಷಾ ಬರುವಂಥ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಇವರ ಕಷ್ಟ ಏನು ಅಂತ ಕೇಳಿದರೆ, ಎಲ್ಲೋ ಒಂದು ಕಡೆ ಈ ರೀತಿಯ ಘಟನೆಗಳು ಸಂಭವಿಸುವಂಥದ್ದು ಮಾತ್ರವಲ್ಲ, ದಿನನಿತ್ಯದ ಜೀವನಗಳಲ್ಲಿ ಇವರಿಗೆ ಆರೋಗ್ಯದ ಸಮಸ್ಯೆ ಇದ್ದಾಗ ಇವರು ಎತ್ತಿಕೊಂಡೇ ಹೋಗಬೇಕಾದಂಥ ಅನಿವಾರ್ಯತೆ ಇದೆ.
ಹಾಗಾಗಿ ಅಟ್ಲೀಸ್ಟ್ ಒಂದು ಮನೆ ಹತ್ತಿರ ರಿಕ್ಷಾ ಆದರೂ ಅಥವಾ ಒಂದು ಮಾರುತಿ ಓಮ್ನಿ ಬರುವಷ್ಟು ವ್ಯವಸ್ಥೆ ಮಾಡಬೇಕು. ಹಾಗಾಗಿ ನಾನು ಅವ್ರಿಗೆ ಹೇಳಿದ್ದೇನೆ, 70 ಮನೆಯವರು ಒಟ್ಟಾಗಿ ಒಂದಾಗಿ, ಕೆಲವರು ಸ್ವಲ್ಪ ಜಾಸ್ತಿ ಅಗಲೀಕರಣಕ್ಕೆ ಹೋಗಬಹುದು, ಕೆಲವರಿಗೆ ಸ್ವಲ್ಪ ಕಡಿಮೆ ಹೋಗುವುದು, ಕೆಲವರು ಹೋಗದೇ ಇರ್ಬೋದು. ಅದು ನೀವೇ ಬಗೆಹರಿಸ್ಕೊಳ್ಬೇಕು, ಅದು ನಮಗೆ ಅದರ ಪಾತ್ರ ಇಲ್ಲ. ಹಣ ಕೊಡುವಂಥದ್ದು ಮತ್ತು ಡಿಸೈನ್ ಮಾಡಿಸುವಂಥದ್ದು ನಾನು ಮಾಡಿಸ್ತೇನೆ ಅಂತ ಹೇಳೋದು ಮಾತ್ರ ಅವರು ಒಪ್ಪಿಕೊಂಡಿದ್ದಾರೆ. ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಸ್ಕೊಳ್ಳುವ ಹಾಗೆ ಮುಂದಿನ ದಿನಗಳಲ್ಲಿ ಇದನ್ನು ಎಲ್ಲವನ್ನ ಸಮಗ್ರವಾಗಿ ನಾವು ಮಾಡಬೇಕು. ಆವಾಗ ಈ ಗುಡ್ಡೆಯಿಂದ ಬರುವಂಥ ನೀರಿಗೆ ಕೂಡ ಆ ರಸ್ತೆಯ ವ್ಯವಸ್ಥೆಗಳಲ್ಲಿ ಏನು ನಾವು ಅಗಲೀಕರಣ ಮಾಡ್ತೇವೆ, ಆ ನೀರು ಹರಿಯುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ರೆ ಈ ರೀತಿಯ ಘಟನೆಗಳು ಕಡಿಮೆ ಆಗುವುದು. ಇಲ್ಲದ ಪ್ರತಿ ವರ್ಷ ದೊಡ್ಡ ರೀತಿಯ ಧಾರಾಕಾರ ಮಳೆ ಬಂದು